ಪಶ್ಚಿಮ ಘಟ್ಟಗಳ ಭಾಗವಾಗಿ ನಿತ್ಯ ಹರಿದ್ವರ್ಣ ಕಾಡುಗಳಿಂದ ತುಂಬಿರುವ ಪರ್ವತ ಶ್ರೇಣಿ, ತುಂಗಾ ಮತ್ತು ಭದ್ರಾ ನದಿಗಳ ಉಗಮ ಸ್ಥಾನ, 10 ಹಲವು ಜಲಪಾತಗಳು. ದೇಶದಲ್ಲಿ ಪ್ರಥಮ ಬಾರಿಗೆ ಕಾಫಿಯನ್ನ ಬೆಳೆದು ಪ್ರಸಿದ್ಧವಾದ ಭಾರತದ ಕಾಫಿ ರಾಜಧಾನಿ, ಕರ್ನಾಟಕದ ಸ್ವರ್ಗ, ಪ್ರವಾಸೋದ್ಯಮ ರಾಜಧಾನಿ, ಭಾರತದ ಸ್ವಿಟ್ಜರ್ಲ್ಯಾಂಡ್ ಎಂದು ನಾನಾ ಪ್ರಶಂಸೆಗೆ ಭಾಜನವಾದ ಪ್ರಕೃತಿ ಮಡಿಲಿನ ಮಲೆನಾಡು ಪ್ರದೇಶ. ಕನ್ನಡ ನಾಡಿನ ಉನ್ನತ ಗಿರಿಶೃಂಗಗಳ ನಾಡು, ನಯನ ಮನೋಹರ ಪ್ರಕೃತಿ ಬೀಡು, ನಾಡಿಗೆ ಅತಿ ಹೆಚ್ಚು ಆಮ್ಲಜನಕವನ್ನ ನೀಡುತ್ತಿರುವ ಊರು, ಅದೇ ಚಿಕ್ಕಮಗಳ ಊರು, ಚಿಕ್ಕಮಗಳೂರು. ರುಕ್ಮಾಂಗದ ಎಂಬ ರಾಜ ತನ್ನ ಚಿಕ್ಕ ಮಗಳಿಗೆ ವರದಕ್ಷಿಣೆ ರೂಪದಲ್ಲಿ ಈ ಊರನ್ನ ನೀಡಿರುವುದರಿಂದ ಇದು ಚಿಕ್ಕಮಗಳೂರಾಯಿತು. ಇಲ್ಲಿಂದ ಕೇವಲ 5-6 ಕಿಲೋಮೀಟರ್ ದೂರದಲ್ಲಿಯೇ ಇದೆ ಹಿರಿಯಮಗಳೂರು, ಹಿರೇಮಗಳೂರು. ಎತ್ತರದ ಗಿರಿ ಶಿಖರಗಳಿಂದ ಆವೃತವಾದ ಈ ಅವಳಿ ಊರುಗಳಿಗೆ ಕಿರಿಯ ಮುಗುಲಿ, ಹಿರಿಯ ಮುಗುಲಿ ಎಂದು ಕರೆಯುತ್ತಾರೆ. ಕನ್ನಡ ನಾಡಿನ ಇತಿಹಾಸದ ಕೀರ್ತಿ ಕ್ಷಿತಿಜದ ದಿವ್ಯಮಣಿಯಂತೆ ಶೋಭಿಸುವ ಹೊಯ್ಸಳ ಸಾಮ್ರಾಜ್ಯ ಉದಯವಾದದ್ದು ಇದೇ ಊರಿನಲ್ಲಿ. ಹೊಯ್ಸಳರ ತವರೂರು, ಅದೇ ಸೊಸೆಯೂರು, ಇದೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಇಂತಹ ಅತ್ಯಂತ ವೈಭವದ ಶಿಲ್ಪಕಲಾ ಸೌಂದರ್ಯಗಳ ಬೀಡು, ಪ್ರಕೃತಿ ರಮಣೀಯ ತಾಣ, ಕರ್ನಾಟಕದ ಅತ್ಯಂತ ಎತ್ತರದ ಸ್ಥಳ ಚಿಕ್ಕಮಗಳೂರು. ವೀಕ್ಷಕರೇ, ಪ್ರಕೃತಿ ಸೌಂದರ್ಯ, ರಾಜ ಮನೆತನಗಳ ಐತಿಹಾಸಿಕ ಧೀಮಂತಿಕೆ, ಶಿಲ್ಪಕಲಾ ಕುಸುಮಗಳು ಅರಳಿದ ಈ ನಾಡಿನಲ್ಲಿ ಕಾಫಿಯ ಘಮ ಘಮ ಪರಿಮಳದೊಂದಿಗೆ ಧಾರ್ಮಿಕತೆಯ ತಿರುಳೇನೆಂದು ತಿಳಿಯಪಡಿಸುತ್ತ ಜನಜೀವನದೊಂದಿಗೆ ಧಾರ್ಮಿಕ ನಂಬಿಕೆ ಅಗೋಚರ ಶಕ್ತಿಯಿಂದ ಭವ್ಯವಾದ ಭಾವಸೇತುವನ್ನ ನಿರ್ಮಿಸಿ ಸದಾ ಕಾರಣಿಕತೆಯಿಂದ ನಂಬಿದವರಿಗೆ ಇಂಬನ್ನು, ಸಕಲ ಇಷ್ಟಾರ್ಥಗಳನ್ನು ದಯಪಾಲಿಸುತ್ತಿರುವ ಬೆನ್ನಿನ ರೂಪದಲ್ಲಿ ಪ್ರಕಟಗೊಂಡು ನಿತ್ಯ ಪೂಜೆಯನ್ನು ಸ್ವೀಕರಿಸುತ್ತಿರುವ ಆಂಜನೇಯ, ಅಸಾಧ್ಯವನ್ನು ಸುಲಲಿತ ಸಾಧ್ಯವನ್ನಾಗಿಸುವ ಗಾಳಿ ಕೆಂಚರಾಯನ ಅದ್ಭುತ ಪವಾಡ ನಡೆಯುವ ಕಾರಣಿಕ ಕ್ಷೇತ್ರವನ್ನ ತಮಗೆ ಪರಿಚಯಿಸುತ್ತಿದ್ದೇವೆ. ಬನ್ನಿ ವೀಕ್ಷಕರೇ, ವಸ್ತುಲೋಕದ ಸ್ವರ್ಗ ಸೀಮೆಯನ್ನ ಭಾವಲೋಕದ ಸ್ವರ್ಗವನ್ನಾಗಿಸಿದ ಒನಪು ವೈಯಾರದ ಗಿರಿಶಿಖರಗಳು, ಬೆಳ್ಮಂಜಿನ ಪರೆ, ಹಿನ್ನೆಲೆಯ ತೆರೆಯಂತೆ ಮಂಜಿನ ವಿಸ್ಮಯದಲ್ಲಿ ಕ್ಷಣದಲ್ಲಿ ತೋರಿ ಮರೆಯಾಗುವ ಗಾಳಿಕೆರೆ, ನೀಲಿ ಹಸುರು ಬಣ್ಣಗಳಿಂದ ಶೋಭಿಸುತ್ತ ಮಂಜಿನೊಂದಿಗೆ ಓಕುಳಿಯಾಡುತ್ತ, ಸೂರ್ಯ ರಶ್ಮಿಗಳೊಂದಿಗೆ ಕಣ್ಣಾಮುಚ್ಚಾಲೆಯಾಡುತ್ತ ಪ್ರವಾಸಿಗರಿಗೆ ನಿತ್ಯೋತ್ತೇಜಕವಾದ ದೃಶ್ಯಗಳನ್ನು ಉಣಬಡಿಸುತ್ತಿರುವ, ಸಮುದ್ರ ಮಟ್ಟದಿಂದ ಬರೋಬ್ಬರಿ 7,000ಕ್ಕಿಂತಲೂ ಹೆಚ್ಚು ಅಡಿ ಎತ್ತರದಲ್ಲಿ 20 ಅಡಿ ಆಳದಲ್ಲಿ ಶುಭ್ರ ಜಲಧಾರೆಯೊಂದಿಗೆ ಕಂಗೊಳಿಸುವ ಗಾಳಿಕೆರೆ, ಚಿಕ್ಕಮಗಳೂರಿನ ಬಾಬಾ ಬುಡಾನಗಿರಿ ದತ್ತಪೀಠದಿಂದ ಎಡಕ್ಕೆ ತಿರುಗಿ ಕೇವಲ
3 ಕಿಲೋಮೀಟರ್ ದೂರದಲ್ಲಿದೆ. ಈ ಸರೋವರವು ಅಮೃತದ ಮಡು. ಮಿಂದರೆ ಪುನೀತರಾಗುತ್ತೇವೆ. ಸಕಲ ರೋಗ ರುಜಿನಗಳಿಂದ ದೂರಾಗಿ ಪಾವನರಾಗುತ್ತೇವೆ. ಉರಿ ಕಜ್ಜಿ ತುರಿ ಕಜ್ಜಿ, ಚರ್ಮದ ಕಾಯಿಲೆಗಳಿಗೆ ರಾಮಬಾಣ. ಮೈ ಮೇಲೆ ಆವಾಹನೆಗೊಂಡ ಭೂತ ಪ್ರೇತ ಪಿಶಾಚಿಗಳಿಂದ ವಿಮೋಚನೆ. ಇಂತಹ ಪವಾಡ ಸದೃಶ ಪೌರಾಣಿಕ ಹಿನ್ನೆಲೆ ಇರುವ ಪರಮ ಪಾವನ ಗಾಳಿಕೆರೆ ಸುಮಾರು 1 ಎಕರೆಯಷ್ಟು ವಿಸ್ತೀರ್ಣದಲ್ಲಿರುವ ಪಾದದ ಆಕೃತಿಯಲ್ಲಿ ರಚನೆಗೊಂಡ ಪುಟ್ಟ ಜಲಾಶಯ. ಪಾದದ ಆಕಾರಕ್ಕೆ ಪೂರಕವೆಂಬಂತೆ ಕುತೂಹಲಕಾರಿ ಧಾರ್ಮಿಕ ನಂಬಿಕೆ. ವನವಾಸದಲ್ಲಿದ್ದ ಪಂಚಪಾಂಡವರು ತಾಯಿ ಕುಂತಿದೇವಿಯೊಂದಿಗೆ ಇದೇ ಸ್ಥಳದಲ್ಲಿ ಕೆಲ ಸಮಯ ತಂಗಿದ್ದರು. ತುಂಬ ದೂರದಿಂದ ನೀರನ್ನು ಹೊತ್ತು ತರುತ್ತಿದ್ದ ಮಾತೆ ಕುಂತಿಯ ಕಷ್ಟವನ್ನರಿತು ಭೀಮ ತನ್ನ ಪಾದವನ್ನ ಭೂಮಿಗೆ ಒತ್ತಿ ಈ ಸರೋವರವನ್ನ ನಿರ್ಮಿಸುತ್ತಾನೆ. ಈ ನಂಬಿಕೆಗೆ ಪುಷ್ಟಿ ನೀಡುವಂತೆ ಭೀಮನಿಗೆ ಬೆನ್ನಾಧಾರವಾಗಿದ್ದ ವಾಯುಪುತ್ರ ಆಂಜನೇಯ ಬೆನ್ನಿನ ರೂಪದಲ್ಲಿ ನೆಲೆಗೊಂಡ ಪುಣ್ಯಭೂಮಿ ಇದು. ಗಾಳಿಕೆರೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಂದಿನ ವಿಜ್ಞಾನ ಯುಗಕ್ಕೆ ಸವಾಲನ್ನೆಸೆಯುವಂತೆ ಹಿರಿಯರಿಂದ ಅನುಷ್ಠಿತವೂ ಪ್ರಣೀತವೂ ಆಗಿರುವ, ನಂಬಿದ ಭಕ್ತರನ್ನ ತನ್ನ ಕಾರಣಿಕತೆಯ ಶಕ್ತಿಯಿಂದ ಸದಾ ಕೈ ಹಿಡಿದು ಮುನ್ನಡೆಸುತ್ತಿರುವ ಗಾಳಿಕೆರೆ ಕೆಂಚರಾಯ ಸ್ವಾಮಿ. ಇಲ್ಲಿ ಕೈಯೊಡ್ಡಿ ಬೇಡಿದವರಿಗೆ ಇಲ್ಲವೆಂದವನಲ್ಲ. ಹರಕೆ ಹೇಳಿದರೆ ಅಸಾಧ್ಯವಾದುದನ್ನು ಸಾಧಿಸಿ ತೋರಿಸಿ ಪ್ರಚಂಡ ಶಕ್ತಿಯನ್ನ ತೋರಿಸಿದವನೀತ. ಹಾಗಾಗಿಯೇ ಏನೋ ಸದಾ ಹರಕೆ ತೀರಿಸಲು ಆಗಮಿಸುತ್ತಿರುವ ಭಕ್ತಾದಿಗಳು ತಮ್ಮ ಹಾಗೂ ಭಗವದ್ಭಕ್ತರ ನಡುವೆ ಭಾವಸೇತುವನ್ನ ಬೀಸಿ ಗಾಳಿಕೆರೆಯ ಅಮೃತ ಧಾರೆಯನ್ನ ಚಿಮ್ಮಿಸಿ ಧರ್ಮ ಪ್ರಜ್ಞೆಗೆ ಅಂಕುರಾರ್ಪಣೆ ಮಾಡಿಸಿ ಸದಾ ಲೋಕ ಹೃದಯಗಳನ್ನ ತನ್ನ ಸಂಕುಚಿತ ಬುದ್ಧಿಯಿಂದ ಪಾರು ಮಾಡುತ್ತಿರುವ ಗಾಳಿಕೆರೆ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಶ್ರೀ ಕೆಂಚರಾಯ ಸ್ವಾಮಿ. ಸ್ನೇಹಿತರೆ, ಬಹುದೂರದವರೆಗೂ ಹರಡಿದ ಪಶ್ಚಿಮ ಘಟ್ಟಗಳ ಸಾಲು, ಅದರ ಮೇಲೆ ಹಾಸಿದ ಹುಲ್ಲುಗಾವಲು ವಿಶಾಲವಾದ ದೂರದೃಶ್ಯವನ್ನ ಕಣ್ಣೆದುರಿಗೆ ವಿಸ್ತರಿಸಿ ತೋರಿಸುತ್ತದೆ. ಬೆಟ್ಟದ ಬೆನ್ನ ಮೇಲೆಯೇ ಬಹುದೂರ ತನಕ ನಡೆಯಬಹುದು. ನಿತ್ಯ ಮನೋಹರವಾದ ಹಸುರು ನೀಲ ಬಣ್ಣಗಳ ಲೀಲಾಜಾಲ. ಗಾಳಿಕೆರೆ ನಿಸರ್ಗ ಸುಂದರ ತಾಣ, ಭಗವದ್ಭಕ್ತರಿಗೆ ತಪೋಭೂಮಿ, ಚಾರಣ ಪ್ರಿಯರಿಗೆ ಸಾಹಸೀ ತಾಣ, ಛಾಯಾಗ್ರಾಹಕರಿಗಂತೂ ಹೇಳಿ ಮಾಡಿಸಿದ ಸುಂದರ ಔಟ್ಡೋರ್ ಶೂಟಿಂಗ್ ಪಾಯಿಂಟ್, ನಯನ ಮನೋಹರ ಪ್ರವಾಸಿ ತಾಣ. ಈ ಪುಣ್ಯತಮ ವಿಹಂಗಮ ನೋಟವನ್ನ ಕ್ಯಾಮರಾ ಕಣ್ಣಿನ ದೃಶ್ಯಗಳಲ್ಲಿ ನೋಡುವುದಕ್ಕಿಂತ ಪ್ರತ್ಯಕ್ಷವಾಗಿ ನೋಡಿದರೆ, ನೈಜ ಕಣ್ಣಿನ ಮೂಲಕ ಆಸ್ವಾದಿಸಿದರೆ ಹೃದಯದಲ್ಲಿ ಶಾಶ್ವತವಾಗಿ ಬೇರೂರಬಹುದು. ಬುದ್ಧಿಗೆ ಪುಷ್ಟಿ, ಹೃದಯಕ್ಕೆ ತೃಪ್ತಿ ಸಿಗಬಹುದು, ಆನಂದದ ಅನುಭವದಲ್ಲಿ ತೇಲಬಹುದು. ಹಾಗಾಗಿ ಒಮ್ಮೆಯಾದರೂ ಗಾಳಿಕೆರೆಗೆ ಭೇಟಿ ಕೊಡಿ ಸ್ನೇಹಿತರೆ. ಪ್ರಿಯ ವೀಕ್ಷಕರೇ, ಇಂತಹ ರೋಚಕ ಸ್ಥಳಗಳ ಅರಿವನ್ನ ತಮಗೆ ನಿರಂತರ ನೀಡುತ್ತಾ ಹೋಗ್ತೇವೆ. ನಿಮ್ಮ ಪ್ರೋತ್ಸಾಹವೇ ನಮಗೆ ಶ್ರೀರಕ್ಷೆ. ಇನ್ನಷ್ಟು ಸಂಚಿಕೆಗಳ ತಯಾರಿಗೆ ನಿತ್ಯ ಸ್ಫೂರ್ತಿ ತಾವು.
ದಯವಿಟ್ಟು ನಮ್ಮ ಶೆಣೈ ಕ್ರಿಯೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಡ ಸಂಸ್ಕೃತಿ ಭವ್ಯತೆ ವಿಶ್ವದೆಲ್ಲೆಡೆ ಹರಡಬೇಕು. ಹಾಗಾಗಿ ಸಾಧ್ಯವಿರುವಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ. ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಿನಲ್ಲಿ ತಪ್ಪದೆ ನಮೂದಿಸಿ. ಎಲ್ಲರಿಗೂ ವಂದನೆಗಳು.